ತುಂಬಾ ರುಚಿಯಾಗಿರುವಂತಹ ಮತ್ತು ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುವಂತಹ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶನ ಜಾಸ್ತಿ ಮಾಡುವಂತಹ ಸೂಪರ್ ಸೊಪ್ಪಿನ ಪಲ್ಯವನ್ನು ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ನಿಮಗೆ ನನ್ನ ಈ ವಿಶೇಷವಾಗಿರುವಂಥ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಈ ಸೊಪ್ಪಿನ ಪಲ್ಯವನ್ನು ಮಾಡಲಿಕ್ಕೆ ನಾನು 1 ಕಟ್ಟಷ್ಟು ಪಾಲಕ್ ಸೊಪ್ಪು, ಹಾಗೆಯೇ ಇನ್ನೊಂದು ಕಟ್ಟು ದಂಟು ಸೊಪ್ಪು, ಹರಿವೆ ಸೊಪ್ಪು ಅಂತಾರಲ್ವಾ, ಇದೆರಡನ್ನು ಸೇರಿಸ್ಕೊಂಡು ತಗೊಂಡಿದ್ದೇನೆ. ತಂದ ತಕ್ಷಣ ನೀಟಾಗಿ ಅದರ ದಂಟನ್ನೆಲ್ಲ ಬಿಡಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ತೊಳೆದು ಒಂದು ಸ್ವಲ್ಪ ಹೊರಗಡೆ ಇಟ್ಟು ಇವಾಗ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊಪ್ಪನ್ನು ಪಲ್ಯ ಮಾಡುವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಸ್ವಲ್ಪ ನೀರಿನ ಪಸೆ ಇಲ್ಲದಾಗಿ ನೋಡ್ಕೊಳ್ಳಿ, ಯಾಕಂತಂದರೆ ನೀರಿನ ಪಸೆ ಜಾಸ್ತಿ ಇದ್ದರೆ ಸೊಪ್ಪು ಪರ್ಫೆಕ್ಟಾಗಿ ಬರಲ್ಲ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಬಿಸಿ ಮಾಡಿಕೊಂಡು 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ. ಸಾಸಿವೆ ಮತ್ತು ಜೀರಿಗೆ ಎಲ್ಲ ಸೇರಿದಾದ ನಂತರ ಇವಾಗ 1 ತುಂಡಷ್ಟು ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 2 ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಸ್ವಲ್ಪ ಕರಿ ಲೀವ್ಸ, ಆಮೇಲೆ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಈರುಳ್ಳಿ ತಿನ್ನದವರು ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಉರಿ ಇಟ್ಕೊಂಡೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಷ್ಟು ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಈರುಳ್ಳಿ ಫ್ರೈ ಆದ ನಂತರ 1 ಟೊಮೆಟೊನ ಚಿಕ್ಕದಾಗಿರುವಂಥ 1 ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಕೆಲವರು ಟೊಮೆಟೊ ಹಾಕೊತಾರೆ, ಕೆಲವರು ಹಾಕೊಳ್ಳಲ್ಲ, ಬಟ್ ಟೊಮೆಟೊ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಟೊಮೆಟೊನ ನೀವು ಫ್ರೈ ಮಾಡ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಉಪ್ಪು ನಾನು ಇವಾಗಲೇ ಹಾಕುವಂಥದ್ದು, ಆಮೇಲೆ ಹಾಕಲ್ಲ, ಮತ್ತೆ ಬೇಕಿದ್ರೆ ಟೇಸ್ಟ್ ನೋಡ್ಕೊಂಡು ಹಾಕೋಬಹುದು. ಟೊಮೆಟೊ ಮೆತ್ತಗಾದ ನಂತರ ಕಟ್ ಮಾಡಿರುವಂಥ ಸೊಪ್ಪನ್ನು ಹಾಕೊಳ್ಳೋಣ. ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ನೆನಪಿಟ್ಕೊಳ್ಳಿ, ಸೊಪ್ಪಿನ ಪಲ್ಯಕ್ಕೆ ಜಾಸ್ತಿ ಉಪ್ಪು ಬೇಡ. ಆದ್ದರಿಂದ ನಾನು ಇಷ್ಟು ಸೊಪ್ಪಿಗೆ ಜಸ್ಟ್ ಒಂದು 1/4 ಟೇಬಲ್ ಸ್ಪೂನಷ್ಟು ಕೂಡ ಉಪ್ಪು ಹಾಕೊಂಡಿಲ್ಲ. ಇದನ್ನು ಮುಚ್ಚಿಟ್ಬಿಟ್ಟು ಮೀಡಿಯಮ್ ಉರಿ, ಅಥವಾ ತೊಂದರೆ ಇಲ್ಲ, ಹೈ ಫ್ಲೇಮ್ ಬೇಕಾದ್ರೂ ಇಟ್ಕೋಬಹುದು, ಬಟ್ ಕರೆಕ್ಟ್ ಇದ್ರೆ ನೀವು ಮಗ್ಸ್ತಾ ಇರಬೇಕು. ಆದ್ದರಿಂದ ಮೀಡಿಯಮ್ ಉರಿ ಇಟ್ಕೊಂಡೆ ಒಂದು ಸ್ವಲ್ಪ ಹೊತ್ತು ಇದನ್ನ ಬೇಯಿಸ್ಕೊಳ್ಳೋಣ. ನಡುವೆ ಮಗ್ಸ್ತಾ ಇರಿ, ಇಲ್ದಿದ್ರೆ ನೀರಿನ ಅಂಶ ಡ್ರೈ ಆದರೆ ತಳ ಹಿಡಿಯುವಂತಹ ಚಾನ್ಸಸ್ ಇರುತ್ತೆ. ಸೊಪ್ಪು ಬೇಯುತ್ತೆ, ಒಂದು 3-4 ನಿಮಿಷದಲ್ಲಿ ನಿಮಗೆ ಬೇಗ ಮೆತ್ತಗಾಗುತ್ತೆ. ಸೊಪ್ಪು ಬೇಗನೆ ಬೇಯುತ್ತೆ. ನೀರಿನ ಅಂಶ ಎಲ್ಲ ಪಸೆ ಎಲ್ಲ ಆರಿದ ನಂತರ ಏನು ಮಾಡ್ಬೋದು ಅಂತಂದರೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಆಗಿರುವಂಥ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಕೆಲವರು ಕಾಯಿ ತುರಿ ಹಾಕಲ್ಲ, ಬಟ್ ನಾವು ಮಂಗಳೂರು ಕಡೆ ಸೊಪ್ಪು ಅಥವಾ ಯಾವುದೇ ಉಪಕರಿ ಮಾಡುವಾಗ ಯೂಶ್ವಲಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕೊತೀವಿ, ರುಚಿ ಚೆನ್ನಾಗಿ ಬರುತ್ತೆ. ನಿಮಗೆ ಕಾಯಿ ತುರಿ ಅಭ್ಯಾಸ ಇಲ್ಲ ಅಂತಂದರೆ ಕಾಯಿ ತುರಿಯನ್ನು ಸ್ಕಿಪ್ ಮಾಡ್ಬೋದು. ಬಟ್ ಒಂದು ನೆನಪು ಇಟ್ಕೊಳ್ಳಿ, ದೇಹನ ತಂಪು ಮಾಡಲಿಕ್ಕೆ, ಆರೋಗ್ಯನ ವೃದ್ಧಿಸಲಿಕ್ಕೆ ಕಾಯಿ ತುರಿ ತುಂಬಾ ಒಳ್ಳೆಯದು. ಇದನ್ನ ನಾವು ಚಪಾತಿ ತಿನ್ನೋದಕ್ಕಿರ್ಬೋದು, ಅನ್ನ ಜೊತೆ ಸೈಡ್ ಡಿಶ್ ಆಗಿರ್ಬೋದು, ಅಥವಾ ಹಾಗೆಯೇ ತಿನ್ನೋದಕ್ಕೆ ಯೂಸ್ ಮಾಡ್ಬೋದು. ಒಂದು ಬೌಲ್ ತಿಂದರೆ ತುಂಬಾ ಒಳ್ಳೆಯದು. ಹಿಮೋಗ್ಲೋಬಿನ್ ಕಮ್ಮಿ ಇರುವವರಿಗೆ ಇದು ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕೂಡ ಈ ಥರ ಮಾಡಿ ಕೊಟ್ಟರೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.